ವೀಕ್ಷಕರೇ, ನಡೆಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ವೀಕ್ಷಕರೇ, ಒಂದು ರುಚಿಯ ಕತೆ ಅಡುಗೆಯೊಂದಿಗೆ ಆರಂಭವಾಗುತ್ತದಂತೆ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಮಾತುಗಳು ಮತ್ತು ರುಚಿಕರವಾದ ಅಡುಗೆಗಳು. ನಮ್ಮ ಜೊತೆ ಇದ್ದಾರೆ ಇವತ್ತಿನ ಗೆಸ್ಟ್ ಆದಂತಹ ಭಾರತಿ ಮೋಹನ್ ಅವರು ಯಾವ ರೀತಿ ರುಚಿಯಾದ ಅಡುಗೆಯನ್ನು ಮಾಡಿ ತೋರಿಸ್ತಾರೆ ಅಂತ ನೋಡೋಣ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ. ಫಸ್ಟ್ ಟೈಮ್ ಬರ್ತಿದ್ದೀರಲ್ಲ ನಮ್ಮ ಕಿಚನ್ಗೆ ಇವತ್ತು? ಓಕೆ, ಯಾವುದು ರೆಸಿಪಿ ತಗೊಂಡು ಬಂದಿದ್ದೀರಿ ನಿಮ್ಮ ಜೊತೆ ಇವತ್ತು? ಅಂದ್ರೆ ಎಲ್ಲರೂ ಮಾಡ್ತಾರೆ ಹೊಸ ಹೊಸ, ಈಗ ಡಿಜಿಟಲ್ ದುನಿಯಾ, ಆಗ ಎಲ್ಲರೂ ಹೊಸ ಹೊಸ ಥಿಂಗ್ಸ್ ಏನೆಲ್ಲ ಸಿಗುತ್ತೆ ಅದರಲ್ಲಿ ಮಾಡ್ತಾರೆ. ಹೌದು. ಆದ್ರೆ ನಾನಿವತ್ತು ಮಾಡ್ತೇನೆ ಏನು ತಿಂಡಿ ಅಂತ ಹೇಳಿದ್ರೆ ಸ್ವಲ್ಪ ಹಳೆಯದು ಒಂದು ತಿಂಡಿ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ನಮ್ಮ ಅಜ್ಜಿಯವರ ಕಾಲದಲ್ಲೆಲ್ಲ ಮಾಡ್ತಿದ್ದ ತಿಂಡಿ, ಅಂದ್ರೆ ಸ್ವೀಟ್ ಅಲ್ಲಿ ಹಳೇದಾದ್ರೆ ಕೂಡ ರುಚಿ ಅದುವೇ ಜಾಸ್ತಿ ರುಚಿಯಾಗಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾವುದು ಹೆಸರು? ನಾವು ಕುಚ್ಚಲಕ್ಕಿಯದ್ದು ರವೆ ಉಂಡೆ. ಕುಚ್ಚಲಕ್ಕಿಯಿಂದ ರವೆ ಉಂಡೆ. ಓಕೆ. ಇನ್ನೊಂದು ರೆಸಿಪಿ ನಾನು ಎಲ್ಲರೂ ಕೇಳಿದ್ದೀರಿ, ಪೊಟೆಟೊ ಟಿಕ್ಕಿ ಅಂತ. ಪೊಟೆಟೊ ಟಿಕ್ಕಿ ಅಲ್ವಾ? ಆಲೂ ಟಿಕ್ಕಿ, ಪೊಟೆಟೊ ಟಿಕ್ಕಿ, ಆಲೂ ಟಿಕ್ಕಿ. ಅದೇ ಈಗ ನಾನು ಏನ್ ಮಾಡ್ತಿದ್ದೇನೆ ಅಂದ್ರೆ ಪೊಟೆಟೊ ಟಿಕ್ಕಿಯ ಜೊತೆಗೆ ಬೇರೆ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಬೇರೆ ವೆಜಿಟೇಬಲ್ಸ್ ಎಲ್ಲ ಸೇರಿಸಿ ಮತ್ತೆ ಬ್ರೆಡ್ ಕ್ರಮ್ಸ್ ಯೂಸ್ ಮಾಡಿ ಸೇರಿಸಿ ಪೊಟೆಟೊ ಟಿಕ್ಕಿ ಮಾಡಿ. ಪೊಟೆಟೊ ಟಿಕ್ಕಿ. ಹಾಗಾದ್ರೆ ತಿನ್ಲಿಕ್ಕೆ ನಾನು ರೆಡಿ, ಮಾಡ್ಲಿಕ್ಕೆ ನೀವು ರೆಡಿ ಇದ್ದೀರಾ? ಅದೇ ಟೇಸ್ಟ್ ಏನಂತ ಗೊತ್ತಿಲ್ಲ, ಹೇಳುವ. ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಓಕೆ, ಹಾಗಾದ್ರೆ ಅಡುಗೆ ಮನೆಗೆ ಹೋಗುವ, ಬನ್ನಿ ಮ್ಯಾಮ್. ಓಕೆ ಮೇಡಮ್, ಈಗ ಫಸ್ಟಿಗೆ ಯಾವುದು ರೆಸಿಪಿ ಮಾಡ್ತಿದ್ದೀರಾ? ಫಸ್ಟಿಗೆ ನಾನು ಕುಚ್ಚಲಕ್ಕಿಯದು ಅದೇ ಬಾಯ್ಲ್ಡ್ ರೈಸ್, ಇದು ಉಂಡೆ ಅಥವಾ ಲಡ್ಡು. ಓಕೆ, ಸ್ಟಾರ್ಟ್ ಮಾಡೋಣ. ಯಾವ ರೀತಿ? ಮೊದಲಿಗೆ ಅದಕ್ಕೆ ಇದು ಕುಚ್ಚಲಕ್ಕಿ, ಇದು ಫ್ರೈ ಮಾಡಿದ್ದು, ಆಲ್ರೆಡಿ ಫ್ರೈ ಮಾಡಿ ತಂದಿದ್ದೇನೆ ನಾನು. ಇದನ್ನು ಫ್ರೈ ಮಾಡಿದ ನಂತರ ಇದನ್ನು ಫೈನ್ ಆಗಿ ಒಂದು ಪೌಡರ್ ಮಾಡಬೇಕು. ಇದು ಪೌಡರ್ ಮಾಡಿ ತಂದಿದ್ದೇನೆ. ಕುಚ್ಚಲಕ್ಕಿಯನ್ನು ಫ್ರೈ ಮಾಡಿದ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಈ ರೀತಿ ಬರುತ್ತೆ, ಒಂದು ಹರಳಾಗಿ ಈ ರೀತಿ ಬರುತ್ತೆ ಇದು. ಇದನ್ನು ಮತ್ತೆ ಫೈನ್ ಆಗಿ ಪೌಡರ್ ಮಾಡಿದಾಗ ಈ ರೀತಿ ಇರುತ್ತೆ. ಇದಕ್ಕೆ ಫಸ್ಟಿಗೆ ಬೆಲ್ಲದ ಪಾಕ ಮಾಡಬೇಕು. ಬೆಲ್ಲ ಅಂದ್ರೆ ಪಾಕ ಬೇಕಂತೇಳಿಲ್ಲ, ಒಂದೆಳೆ ಅಂಥದ್ದೇನಿಲ್ಲ, ಸ್ವಲ್ಪ ಬಿಸಿ ಮಾಡುದು. ಅದಕ್ಕೆ ಮತ್ತೆ ತೆಂಗಿನ ತುರಿ ಆ್ಯಡ್ ಮಾಡುದು. ಆಮೇಲೆ ಅದಕ್ಕೆ ಒಂದು ಒಳ್ಳೆ ಫ್ಲೇವರ್ ಘಮ ಹೊಡಿಲಿಕ್ಕೆ ಏಲಕ್ಕಿ. ಯಾಕೆಂದ್ರೆ ನೀವು ಒಂದು ಅಟ್ರಾಕ್ಟ್ ಆಗ್ಬೇಕಲ್ವಾ, ಅದಕ್ಕೆ ಗಮ್ಮ ಅಟ್ರಾಕ್ಟ್ ಮಾಡ್ಲಿಕ್ಕೆ ಈಗ ಮಾಡ್ತೀವಿ. ಹೌದು. ಹಾಗೆ ಏಲಕ್ಕಿ ಪೌಡ್ರ್ ಅಲ್ವಾ. ಸರಿ, ಈಗ ನಾವು ಮೊದಲಿಗೆ ಮತ್ತೆ ಕ್ಯಾಶು ಮತ್ತೆ ಇದು ಖರ್ಜೂರದ ಅದನ್ನು ಕೂಡ ಹುರ್ಕೊಂಡಿದ್ದೆ, ತುಪ್ಪದಲ್ಲಿ ಹುರ್ಕೊಂಡಿದ್ದೇವೆ. ಮತ್ತೆ ಸಣ್ಣ ಸಣ್ಣ ಚೂರಾಗಿ ಉಂಡೆ ಕಟ್ಟುವಾಗ ಹಾಕಿದ್ರೆ ಆಯ್ತು. ಓಕೆ. ಸೊ ಈಗ ಪಾಕ ಮಾಡ್ಕೊಳ್ಬೇಕು. ನೀರು ಹಾಕ್ಕೊಳ್ಬೇಕು ಇದಕ್ಕೆ? ಅಲ್ಲ, ಫಸ್ಟಿಗೆ ಬೆಲ್ಲ ಹಾಕೊಳ್ಳೋಣ. ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕೊಳ್ಳೋಣ. ಸ್ವಲ್ಪ ನೀರು ಹಾಕೊಳ್ಳೋಣ. ಸಾಕು. ಸಣ್ಣ ಉರಿಯಲ್ಲಿ, ಯಾಕೆಂದರೆ ಅದು ಬೆಲ್ಲ ತಳ ಹಿಡಿತದಲ್ಲ, ಅದಕ್ಕೆ ಸಣ್ಣ ಉರಿಯಲ್ಲಿ ಸ್ವಲ್ಪ ಪಾಕ ಬರಬೇಕಂತೇಳಿ ಇಲ್ಲ, ಸ್ವಲ್ಪ ಒಂದೇ ರೀತಿಯಾಗಿ ನಾವಂದ್ರೆ ಉಂಡೆ ಕಟ್ಕೊಳ್ಬೇಕು. ಹೌದು, ಅಂದರೆ ಅದು ಒಂದೇ ರೀತಿಯ ಇದಾಗಬೇಕು, ಏನು ಸಿರಪ್ ಆಗಿ. ಬೆಲ್ಲದ ಸಿರಪು ಒಂದೇ ರೀತಿ ಇರಬೇಕು, ಒಂದು ಕಡೆಯಲ್ಲಿ ಗಂಟಾಗುದು ಆ ರೀತಿಯೆಲ್ಲ. ಹೌದು, ಅಂದ್ರೆ ಉಂಡೆ ಮಾಡುವ ಕೂಡ ಅದು ಚೆನ್ನಾಗಿ ಕಾಣಬೇಕು ಅಲ್ವಾ. ಅಟ್ರಾಕ್ಷನ್ ಆದ್ರೆ ಮಾತ್ರ ನಾವು ಮಾಡಿದ ರೆಸಿಪಿ ನಮ್ಗೆ ಖುಷಿ ಆಗುತ್ತೆ. ಸೊ ಅಡುಗೆಯನ್ನ ಈ ರೀತಿ ಪ್ರೀತಿ ಮಾಡ್ಕೊಳ್ಳೋರಿಗೆ ಮಾತ್ರ ಅದು ಚೆನ್ನಾಗಿ ಬರುತ್ತೆ. ಹೌದು, ಯಾಕೆಂದ್ರೆ ಅಡಿಗೆ ನಮ್ಗೆ ಗೊತ್ತಿರದೇ ಇರಲಿ, ಅದು ದೊಡ್ಡ ವಿಷಯ ಅಲ್ಲ. ಅದರಲ್ಲಿ ನಾವು ಪ್ರೀತಿ ತುಂಬಿ ಮಾಡ್ತೇವೆ ನೋಡಿ, ಆವಾಗ ಅಡಿಗೆ ಸ್ವಲ್ಪ ಜಾಸ್ತಿ ಬರ್ತದೆ ನೋಡಿ. ಈಗ ಬೆಲ್ಲ ಎಲ್ಲ ಬಿಟ್ಕೊಂಡು ನೀರಾಗಿ ಆಗಿದೆ. ಇದಕ್ಕೀಗ ತೆಂಗಿನ ತುರಿ ಅದಕ್ಕೇನೆ ಆ್ಯಡ್ ಮಾಡೋಣ. ಈಗ ಸಣ್ಣ ಇದನ್ನು ಇನ್ನೂ ಒಂಚೂರು ಕುದಿ ಬರಲಿ. ಓಕೆ. ನಾವಂದ್ರೆ ಅಕ್ಕಿಯನ್ನು ಹುರ್ಕೊಂಡು ಪೌಡರ್ ಮಾಡಿಟ್ಕೊಂಡ್ರೆ ಯಾವತ್ತೂ ಸಹ, ಯಾಕೆಂದ್ರೆ ಇದು ದಿಢೀರಾಗಿ ಮಾಡುವಂಥದ್ದು. ಯಾಕೆಂದ್ರೆ ಸಣ್ಣ ಮಕ್ಕಳು ಇರ್ತವೆ, ಏನಾದರೂ ಒಂದು ತಿಂಡಿ, ಕೆಲವೊಂದು ಹಳ್ಳಿಗಳಲ್ಲಿ ಮನೆಗಳು ಅಂಗಡಿಗಳು ದೂರ ಇರ್ತದೆ, ಮನೆಗಳೆಲ್ಲ ಹತ್ರ ಇದ್ರೂ ಅಂಗಡಿಗೆ ಎಷ್ಟೋ ದೂರ ಹೋಗ್ಬೇಕು. ಆಗ ಕುಚ್ಚಲಕ್ಕಿಗೇನು ಮನೆಯಲ್ಲಿ ಇರುತ್ತಲ್ವಾ, ಆಫ್ ಮಾಡೋಣ. ಮಾಡ್ಕೊಳ್ಬೋದು ಅಕ್ಕಿಯಿಂದಲೇ. ಹೌದು.
ತೆಂಗಿನ ತುರಿ ಮತ್ತೆ ಹಾಕುವ. ಇದನ್ನು ಕೂಡ ತೆಗ್ದು ಇಟ್ಕೊಳ್ಬೋದು. ತೆಗೆದು ಇಟ್ಕೊಳ್ಬೋದು. ಯಾಕೆಂದರೆ ಈ ನೀರು ಹಾಕಿದ್ರಿಂದ ಸ್ವಲ್ಪ ದಿವಸ ಅಲ್ಲ, ಫ್ರಿಜ್ಜಲ್ಲಿ ಎಲ್ಲ ಇಟ್ಕೊಳ್ಬೋದು. ನೀರು ಹಾಕದೆ ನಾವು ಮಾಡ್ತೇವೆ ಒಂದೊಂದು ಸಲ, ಆವಾಗ ತುಂಬ ದಿನ ಇಟ್ಕೊಳ್ಬೋದು. ಇದನ್ನು ಒಂದೆರಡು 3 ದಿವಸ ಇಟ್ಕೊಳ್ಬೋದು. ಈಗ ತೆಂಗಿನ ತುರಿ ಆ್ಯಡ್ ಮಾಡ್ತಿದ್ದೇನೆ. ಸೊ ನಿಮ್ಮ ಬಗ್ಗೆ ಹೇಳೋದಾದ್ರೆ ಮ್ಯಾಮ್, ಎಲ್ಲಿಂದ ಬಂದಿದ್ದು? ನಾನು ಇಲ್ಲಿ ಸುರತ್ಕಲ್ ಹೊಸಬೆಟ್ಟಿಂದ ಬಂದಿದ್ದೇನೆ. ಏನು ಮಾಡ್ಕೊಂಡಿದ್ದೀರಿ? ನಾನು ಆ್ಯಕ್ಚುಲಿ ನನ್ನ ಮ್ಯಾರೇಜ್ ಮೊದಲು ನಾನು ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ದೆ ಗೌರ್ಮೆಂಟ್ ಕಾಲೇಜ್ ಕಾಪು ಮಹಾದೇವಿ ಕಾಲೇಜಲ್ಲಿ. ಯಾವ ಸಬ್ಜೆಕ್ಟ್? ನಾನು ಆ್ಯಕ್ಚುಲಿ ಕಾಮರ್ಸು MCom ಸ್ಟೂಡೆಂಟ್, ಆದ್ದರಿಂದ ಬ್ಯಾಂಕಿಂಗ್ ಮತ್ತು SP. ಆವಾಗ SP ಇತ್ತು, ಇವಾಗ ಗೊತ್ತಿಲ್ಲ ಏನೆಲ್ಲ ಇದೆ ಅಂತ. ಆಗ ನಾನು ಕಲಿಯುವ ಟೈಮಲ್ಲಿ SP ಅಂತ ಒಂದಿತ್ತು, ಸೆಕ್ರೆಟರಿಯಲ್ ಪ್ರಾಕ್ಟೀಸ್. ಓಕೆ, ಅದನ್ನು ಕಲಿಸ್ತಿದ್ದೆ ಮಕ್ಕಳಿಗೆ. ನೀವಂದ್ರೆ ಮಾತಾಡುವಾಗಲೇ ಸ್ವಲ್ಪ ಗೊತ್ತಾಗ್ತದೆ, ಸ್ವಲ್ಪ ಬೋಲ್ಡ್ ಆಗಿ ಮಾತಾಡಿ. ಯಾಕೆಂದರೆ ಟೀಚಿಂಗ್ ಪ್ರೊಫೆಷನಲ್ ಎಲ್ಲ ಹೌದಲ್ವಾ? ಯಾಕೆಂದರೆ ಮಾತಿದ್ರೆ ಮಾತ್ರ ನಮಗೆ ಏನಾದರೂ ಒಂದು ಖುಷಿ ಅನಿಸ್ತದೆ ಅಲ್ವಾ? ಹೌದು. ಈಗ ಏಲಕ್ಕಿ ಪೌಡ್ರು ಆ್ಯಡ್ ಮಾಡಿದ್ದೇನೆ. ಚೂರು ಬಿಸಿ ಮಾಡೋಣ ಅಂತ ಗ್ಯಾಸ್ ಆನ್ ಮಾಡಿ. ಗ್ಯಾಸ್ ಆನ್ ಮಾಡಿ. ಇದಕ್ಕೀಗ ಸಣ್ಣದಾಗಿ ಹೆಚ್ಚಿದ ಇದು ಕ್ಯಾಶ್ಯೂ ಮತ್ತು ಖರ್ಜೂರ. ಇದು ಆಪ್ಷನ್, ಬೇಕಾದರೆ ಹಾಕ್ಬೋದು. ನೀವಂದ್ರೆ ನಟ್ಸ್ ಅಲ್ಲಿ ಕ್ಯಾಶ್ಯೂ ಯಾವ್ದು ಸಹ ತಗೊಳ್ಬೋದು. ಇದು ಸಣ್ಣ ಸಣ್ಣ ಚೂರುಗಳಾಗಿ ಮಾಡಿದರೆ ನಮಗೆ ಉಂಡೆ ಕಟ್ಟಲಿಕ್ಕೆ ಈಸಿ ಆಗುತ್ತೆ. ಹೌದು, ನೀವು ಆಲ್ರೆಡಿ ಹುರ್ಕೊಂಡಿದ್ದೀರಲ್ಲ? ಆಲ್ರೆಡಿ ಹುರ್ಕೊಂಡಿದ್ದೇನೆ ನಾನು. ಉಂಡೆ ಆಗುವಾಗ ತಿನ್ನುವಾಗಿದೆಲ್ಲ ನಮಗೆ ಚೀವ್ ಮಾಡಲಿಕ್ಕೆ ಸಿಗ್ತದೆ. ಮತ್ತೆ ಮಕ್ಕಳಿಗೆ ಖುಷಿ ಆಗುತ್ತಲ್ಲ, ಏನೋ ಒಂದು ಎಕ್ಸ್ಟ್ರಾ ಸಿಗ್ತದೆ ಅಂತೇಳಿ ಅಲ್ವಾ? ಹೌದು ಹೌದು. ಲಡ್ಡು ಬಂದು ಬಾಯಿಗೆ ಬಿತ್ತು ನೋಡಿ, ಆ ರೀತಿ ಅದೇ ನಟ್ಸ್ಗೆ ಚೂರು ಮಾಡಬೇಕಿತ್ತು ನಾನು, ಮತ್ತೆ ಮಾಡೋಣ ಅಂತ ಹಾಗೆ ಇಟ್ಟಿದ್ದೆ. ಅಡುಗೆ ಮಾಡ್ತಾ ಮಾಡ್ತಾ ಮಾತನಾಡೋದಲ್ವಾ? ಹೌದು. ಆಫ್ ಮಾಡೋಣ. ಗ್ಯಾಸ್ ಆಫ್ ಮಾಡ್ಕೋಬೇಕಾ? ಈಗ ಕೊನೆಯದಾಗಿ ನಮ್ಮದು ಫೈನಲ್ ಟಚ್ ಅಂದರೆ ಇದು ಪೌಡ್ರನ್ನು ಮಿಕ್ಸ್ ಮಾಡೋದು. ಇದು ಎಲ್ಲ ಅಕ್ಕಿ ಕೂಡ ಕರೆಕ್ಟಾಗಿ ಇಟ್ಕೊಂಡ್ರೆ ನಮಗೆ ಈ ರೀತಿ ಹೌದು ಪೌಡರ್ ಬರುತ್ತೆ ಚೆನ್ನಾಗಿ. ಹೌದು. ಇದು ಸ್ವಲ್ಪ ತಣ್ಣಗೆ ಆಗಬೇಕು, ಆಮೇಲೆ ಉಂಡೆ ಕಟ್ಟಲಿಕ್ಕೆ, ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಬಿಸಿ ಅಲ್ವಾ? ಇದು ಸ್ವಲ್ಪ ಆರಲಿಕ್ಕೆ ಬಿಟ್ಟು ಆರಿದ ನಂತರ ಉಂಡೆ ಕಟ್ಟಿ ಪಾಕ ಎಲ್ಲ ಮಿಕ್ಸ್ ಆಗಿ. ಹೌದು, ಒಳ್ಳೆ ಕಲರ್ ಬಂತು. ಹೌದು, ಕಲರ್ ಬಂತು ನೋಡಿ. ಈಗ ನಮ್ಮದು ಲಡ್ಡುದು ರೆಸಿಪಿದು ತಣ್ಣಗಾಗ್ತಾ ಬಂತು. ಇನ್ನು ಲಡ್ಡು ಮಾಡಲಿಕ್ಕೆ ರೆಡಿ ಆಯಿತು. ಲಡ್ಡು ಮಾಡೋಣ. ಓಕೆ, ರೆಡಿ. ಸ್ವಲ್ಪ ಕೈಗೆ ಹಿಡಿಯುತ್ತಲ್ಲ, ಅದಕ್ಕೆ ಒಂಚೂರು ತುಪ್ಪ ಓಕೆ, ಕೈಗೆ ಅಂಟ್ಕೊಳ್ಳೋದಾಗೆ ಒಂಚೂರು ತುಪ್ಪ. ನಾವು ನಮ್ಮ ಅಡುಗೆ ಮನೆಯಲ್ಲಿ ಬಳಸ್ತೇವೆ ಕೇಸಿ ಶುದ್ಧ ಹಸುವಿನ ತುಪ್ಪ. ಇದು ಒಂದು ಸ್ಪೂನ್ ಹಾಕ್ತೇನೆ. ಓಕೆ, ಅದಕ್ಕೆ ತುಪ್ಪ ಹಾಕಿದರೆ ಫ್ಲೇವರ್ ಇನ್ನೂ ಜಾಸ್ತಿ ಆಗುತ್ತಲ್ಲ, ಅದಕ್ಕೆ ಸ್ವಲ್ಪ ತುಪ್ಪ. ಈಗ ಉಂಡೆ ಮಾಡೋಣ. ಓಕೆ, ಈಗ ಉಂಡೆ ಮಾಡ್ತಾ ಇದ್ದೀವಿ, ತಣ್ಣಗಾಗಿದೆ. ಇದು ಎಷ್ಟು ಟೈಮ್ ಹೋದ್ರೆ ಕೂಡ ಈ ರೆಸಿಪಿ ಓಲ್ಡ್ ಆಗಲ್ಲ. ಯಾಕೆಂದ್ರೆ ಹಾಗೇನೆ ಇರುತ್ತೆ. ಈಗ ಹೆಚ್ಚು ನಮ್ಮ ಈ ಕ್ರಿಸ್ಮಸ್ ಹಬ್ಬಗಳಲ್ಲಿ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ. ಅದು ಎಷ್ಟೇ ಹಳೆಯ ಹಬ್ಬ ಆದ್ರೂ ಸಹ, ಹಬ್ಬ ಹಳೇದಾಗ್ತಾ ಬಂದ್ರೆ ಸಹ ಕ್ರಿಸ್ಮಸ್ ಹಬ್ಬದಲ್ಲಿ ಈ ಒಂದು ರೆಸಿಪಿ ಮಾಡ್ತಾರೆ. ಹೌದು, ಕರೆಕ್ಟ್ ಅಲ್ವಾ? ಸೊ ನೀವಾಗ ಹೇಳಿದ್ರಿ ಇದು ತುಂಬಾ ಓಲ್ಡ್ ಅಂತ, ಆದ್ರೆ ಗೋಲ್ಡ್ ಆಗಿ ಇದೆ. ಇದರಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ದೆ. ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ರಿಂದ ಇದರ ಕಲರ್ ಸ್ವಲ್ಪ ಡಾರ್ಕ್ ಆಗಿ ಬರುತ್ತೆ. ಈಗೆಲ್ಲ ಅಂದರೆ ಆರ್ಗ್ಯಾನಿಕ್ ಸ್ವಲ್ಪ ಹೆಲ್ದಿ ಅಂತ ಹೇಳಿ ಅದನ್ನು ಹಾಕ್ತಿದ್ದಾರೆ. ಹೆಲ್ದಿ ಅಂತ ಗೊತ್ತಿಲ್ಲ, ನಂಬಿಕೆ ಅಲ್ವಾ? ಅದರಿಂದಾಗಿ ಸ್ವಲ್ಪ ಕಲರ್ ಡಾರ್ಕ್ ಬರುತ್ತೆ. ನೀವಂದ್ರೆ ಅಡುಗೆ ಮಾಡುವಾಗ ನಗಡ್ತಾ ಮಾಡ್ತೀವಿ, ಸ್ಮೈಲಲ್ಲಿ ಖುಷಿ ಆಗುತ್ತೆ. ಹಾಗಲ್ಲ, ಮನುಷ್ಯರಿಗೆ ಒಂದು ನಗು ಇಂಪಾರ್ಟೆಂಟ್ ಅಲ್ಲ? ಯಾವುದನ್ನು ಸಹ ಎಲ್ಲವನ್ನು ಕವರ್ ಮಾಡೋದು ನಗು ಅಲ್ವಾ? ಹೌದು, ಈಗ ನಮ್ಮ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು.
ಇದೊಂದು ಏನು ತುಂಬ ಎಕ್ಸೈಟ್ಮೆಂಟ್ ಎಲ್ಲ ಇತ್ತು. ಅದರ ಮಧ್ಯದಲ್ಲಿ ಆಯಿತು ಚೆನ್ನಾಗಿ ಅಂತ ಭಾವಿಸ್ತಿದ್ದೇನೆ ನಾನು. ನನಗೆ ಚೆನ್ನಾಗಿ ಬಂದಿದೆ ಲಡ್ಡು. ನೀವು ಮಾಡ್ತಿರುವಾಗಲೇ ಟೇಸ್ಟ್ ಒಳ್ಳೇದಿರ್ಬೋದು ಅಂತ ಅದು ನೀವು ಹೇಳಬೇಕು. ಇನ್ನು ಇದು ನೀವು ಟೇಸ್ಟ್ ನೋಡಿ ಹೇಳಬೇಕು. ಮೇಡಮ್, ಇವತ್ತು ನಾನು ಮಾಡಿದ ಕುಚ್ಚಲಕ್ಕಿದು ರವೆ ಲಡ್ಡು ಹೇಗೆ ಆಗಿದೆ ಅಂತ ತಿಂದು ಹೇಳಬೇಕು. ಓಕೆ, ಚೆನ್ನಾಗಿದ್ರೆ ಚೆನ್ನಾಗಿ ಹೇಳಿ, ಇಲ್ಲ ಅಂದರೆ ಏನು ಹೇಳಬೇಡಿ. ಇಷ್ಟು ಪ್ರೀತಿಯಿಂದ ಮಾಡಿಕೊಟ್ಟಿದ್ದೀರಿ, ಚೆನ್ನಾಗಿ ಇರುತ್ತೆ. ಮತ್ತು ಟೇಸ್ಟ್ ಮಾಡಿ ಹೇಳ್ತೇನೆ. ಓಕೆನಾ? ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಕುಚ್ಚಲಕ್ಕಿ ರವೆ ಲಡ್ಡು. ನಾನಂತೂ ಮತ್ತೆ ಟೇಸ್ಟ್ ಮಾಡ್ಕೊಳ್ತೇನೆ, ನೀವು ನೋಡ್ಕೊಂಡು ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಕುಚ್ಚಲಕ್ಕಿ ರವೆ ಉಂಡೆ ತಯಾರಿಸುವ ವಿಧಾನ. ಮೊದಲಿಗೆ ಹುರಿದ ಕುಚ್ಚಲಕ್ಕಿಯನ್ನು ತರಿತರಿಯಾಗಿ ಪುಡಿ ಮಾಡಿಟ್ಟುಕೊಳ್ಳಿ. ನಂತರ 1 ಕಪ್ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಕರಗಿಸಿಕೊಳ್ಳಿ. ಆ ನಂತರ 1 ಕಪ್ ತೆಂಗಿನ ತುರಿ, 1 ಚಮಚದಷ್ಟು ಏಲಕ್ಕಿ ಪುಡಿ, ಗೋಡಂಬಿ, ಬಾದಾಮಿ ಹಾಗೂ ದ್ರಾಕ್ಷಿ ಚೂರುಗಳು, ಪುಡಿ ಮಾಡಿದ ಅಕ್ಕಿ ರವೆ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಮೇಲಿನಿಂದ ಸ್ವಲ್ಪ ತುಪ್ಪ ಹಾಕಿ ಬೆರೆಸಿಕೊಂಡು ತಣ್ಣಗಾದ ನಂತರ ಉಂಡೆ ಕಟ್ಟಿಕೊಳ್ಳಿ. ಈಗ ರುಚಿಕರವಾದ ಕುಚ್ಚಲಕ್ಕಿ ರವೆ ಉಂಡೆ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.